ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಅಲ್ಲು ಅರ್ಜುನ್ ಅವರ ಹುಟ್ಟಿದ ದಿನ. ಏಪ್ರಿಲ್ 8, 1982ರಲ್ಲಿ ಜನಿಸಿದಂತ ಅಲ್ಲು ಅರ್ಜುನ್ ಇದೀಗ 41ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಹೀಗಿರ್ಬೇಕಾದ್ರೆ ನಿನ್ನೆಯಷ್ಟೇ ಅಲ್ಲು ಅರ್ಜುನ್ ಅವರ ಪುಷ್ಪ 2 ಚಿತ್ರದ ವೇರ್ ಇಸ್ ಪುಷ್ಪ ಅನ್ನುವ ಶೀರ್ಷಿಕೆ ಅಡಿ 5 ಭಾಷೆಗಳಲ್ಲಿ ಪುಷ್ಪ 2 ಚಿತ್ರದ ಅದೇ ಈಗಾಗಲೇ ಹೇಳಿದಂತೆ ವೇರ್ ಇಸ್ ಪುಷ್ಪ ಅನ್ನುವ ತುಣುಕೊಂದು ರಿವೀಲ್ ಆಯಿತು. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಅತ್ಯದ್ಭುತವಾಗಿದೆ. ನಿನ್ನೆ ರಿವೀಲ್ ಆದಂತಹ ಈ ಒಂದು ತುಣುಕಿಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಇದರ ಜೊತೆಗೆ ಒಂದಿಷ್ಟು ಅಪಪ್ರಚಾರಗಳು ಕೂಡ ಅದೇನೇ ಇರಲಿ, ಅದವರವರ ವೈಯಕ್ತಿಕ ನೋಡಿದವರು ಕಾಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಒಂದು ಸಣ್ಣದಾದಂಥ ಒಂದು ಬೇಸರ, ಅದು ಏನಪ್ಪಾ ಅಂತ ಹೇಳಿದ್ರೆ ಅದೆಂಥದ್ದೇ ಸಿನಿಮಾ ಆಗಿರಲಿ ಅವರಿಗೆ ಮೊದಲ ಮಾರ್ಕೆಟ್ ಅವರ ರಾಜ್ಯ, ಎರಡನೇ ಮಾರ್ಕೆಟ್ ನಮ್ಮ ಕರ್ನಾಟಕ. ಹೀಗಿದ್ರೂ ಕೂಡ ನಮ್ಮ ಕನ್ನಡವನ್ನ ಮಾತ್ರ ಪುಷ್ಪ ಚಿತ್ರದಲ್ಲಿ ಕಡೆಗಣಿಸಲಾಗಿದೆ. ಅದು ಯಾಕೆ ಅಂತ ಕೇಳಿದ್ರೆ ಮತ್ತದೇ ಕ್ವಶನ್ ಮಾರ್ಕ್. ಹಾಗಾದ್ರೆ ಪುಷ್ಪ ಚಿತ್ರದಲ್ಲಿ ಕನ್ನಡವನ್ನ ಕಡೆಗಣಿಸಿದ್ದು ಎಲ್ಲಿ ಅಂತ ಕೇಳಿದ್ರೆ ಈ ಚಿತ್ರದ ಟೈಟಲ್ನಲ್ಲಿ ಮೊದಲಿಗೆ ತೆಲುಗು ಬರುತ್ತೆ, ಅದಾದ್ಮೇಲೆ ಹಿಂದಿ ಬರುತ್ತೆ, ಅದಾದ್ಮೇಲೆ ತಮಿಳು ಬರುತ್ತೆ, ಅದಾಗಿ ಮಲಯಾಳ ಬರುತ್ತೆ, ಕೊನೆಗೆ ಕನ್ನಡ ಬರುತ್ತೆ. ಅಂದ್ರೆ ಕನ್ನಡ ಇಷ್ಟೊಂದು ಇವರಿಗೆ ಕಡೆಗಣನೆ ಆಯ್ತಾ? ಅಖಂಡ ಆಂಧ್ರ ಪ್ರದೇಶ ಬಿಟ್ರೆ ಅವರಿಗೆ ನೆಕ್ಸ್ಟ್ ಸೆಂಟರ್ ಇರೋದು ನಮ್ಮ ಕರ್ನಾಟಕನೇ. ಆದ್ರೂ ಕೂಡ ಕನ್ನಡವನ್ನ ಕಡೆಗಣಿಸಲಾಗಿದೆ, ಅದು ಮಲಯಾಳಕ್ಕಿಂತಲೂ ಹಿಂದೆ. ಹಾಗೆ ನೋಡಿದ್ರೆ ಮೊದಲಿಗೆ ಇವರು ತೆಲುಗಿಗಿಂತ ಕನ್ನಡವನ್ನೇ ಎಲ್ಲಿ ಹಾಕಬೇಕು. ಯಾಕಂತ ಹೇಳಿದ್ರೆ ಅವರ ರಾಜ್ಯದಲ್ಲಿ ಅದೆಷ್ಟು ಚಿತ್ರಮಂದಿರಗಳು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಾವಂತವರಿಗೆ ರೆಡ್ ಕಾರ್ಪೆಟ್ ಹಾಕಿ ಬಂಡ್ರಪ್ಪ ಅಂತೇಳಿ ರೆಡ್ ಕಾರ್ಪೆಟ್ ಅಷ್ಟೇ ಅಲ್ಲ, ಹೂವಿನ ಮಳೆಯನ್ನೇ ನಾವು ಇಲ್ಲಿ ಸುರಿಸ್ತೇವೆ. ನಮ್ಗಳಿಗೆ ಇಲ್ಲಿ ಏನಿಲ್ಲ ಅಂತ ಆದ್ರೂ ಅವರಿಗೆ ನಮ್ಮ ಚಿತ್ರಮಂದಿರಗಳನ್ನ ಬಿಟ್ಟು ಕೊಡ್ತೀವಿ. ಉದಾಹರಣೆಗೆ ನಿನ್ನೆಯಷ್ಟೇ ರಿಲೀಸ್ ಆದಂತಹ ರಾವಣಾಸುರ ಸಿನಿಮಾಗೆ ಆಂಧ್ರ ಪ್ರದೇಶಕ್ಕಿಂತ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ 25 ಚಿತ್ರಮಂದಿರಗಳು ಹೆಚ್ಚು ಸಿಕ್ಕಿವೆ. ನಾಡ್ದು ಪುಷ್ಪಗೂ ಆಗೋದು ಇಷ್ಟೇ, ಅಥವಾ ಅದು ಯಾವುದೇ ಸಿನಿಮಾಗಳು ಬಂದರೂ ಆಗೋದು ಇಷ್ಟೇ. ನಮ್ಮ ಸಿನಿಮಾಗೆ ಕೊಟ್ಟಿಲ್ಲ ಅಂತ ಆದ್ರೂ ಪರಭಾಷಾ ಸಿನಿಮಾಗಳಿಗೆ ನಾವು ಚಿತ್ರಮಂದಿರವನ್ನ ಕೊಟ್ಟಿದ್ದೀವಿ. ಆದರೆ ಪರಭಾಷಾ ಸಿನಿಮಾಗಳು ಅಂದ್ರೆ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು ಕನ್ನಡ ಭಾಷೆಯನ್ನ, ಕನ್ನಡ ಅಕ್ಷರವನ್ನ ಕೊನೆಯದಾಗಿ ಬಳಸ್ತಾರೆ. ಇತ್ತೀಚೆಗೆ ದಸರಾ ಸಿನಿಮಾದಲ್ಲೂ ಕೂಡ ಇದೇ ಆಗಿದೆ. ಕನ್ನಡ ಅಂತ ಹೇಳಿದ್ರೆ ಯಾಕೆ ಇವರಿಗೆ ಇಷ್ಟೊಂದು ತಾತ್ಸಾರ? ನಿಮಗೆ ಚೆನ್ನೈನಲ್ಲಿ ಇಷ್ಟೊಂದು ಚಿತ್ರಮಂದಿರಗಳು ಇಷ್ಟೊಂದು ಪ್ರದರ್ಶನವನ್ನು ಕೊಡುವುದಿಲ್ಲ. ಇನ್ನು ಉತ್ತರ ಭಾರತಕ್ಕೆ ಹೋದ್ರೆ ಅಲ್ಲಿ ನಿಮ್ಮ ಸಿನಿಮಾವನ್ನ ಹಿಂದಿಯಲ್ಲೇ ರಿಲೀಸ್ ಮಾಡ್ತಾರೆ, ನಿಮ್ಮ ಭಾಷೆಯಲ್ಲಿ ರಿಲೀಸ್ ಮಾಡೋದಿಲ್ಲ. ಇನ್ನು ಈ ಕಡೆ ಕೇರಳಕ್ಕೆ ಹೋದ್ರೂ ಕೂಡ ಅಷ್ಟೇ, ನಿಮ್ಮ ಸಿನಿಮಾವನ್ನ ಮಲಯಾಳದಲ್ಲೇ ರಿಲೀಸ್ ಮಾಡೋದು ಹೊರತಾಗಿ ನಿಮ್ಮ ತೆಲುಗು ಭಾಷೆಯಲ್ಲಿ ಅಲ್ಲ. ಆದರೆ ನಿಮ್ಮ ಭಾಷಾ ಸಿನಿಮಾವನ್ನ ನಿಮ್ಮ ಭಾಷೆಯಲ್ಲೇ ರಿಲೀಸ್ ಮಾಡುವಂತಹ ಏಕೈಕ ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ. ಅದು ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ. ಇಷ್ಟೆಲ್ಲ ಈ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಅಥವಾ ಉತ್ತರ ಭಾರತ ಆಗಿರ್ಬೋದು, ಇವೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲೇ ಎಲ್ಲ ಪರಭಾಷಾ ಸಿನಿಮಾಗಳನ್ನ ಅತಿ ಹೆಚ್ಚು ಚಿತ್ರಮಂದಿರಗಳು ನೀಡಿ ರಿಲೀಸ್ ಮಾಡ್ತಾ ಇರೋದು. ನಮ್ಮ ಕನ್ನಡಿಗರ ದುಡ್ಡನ್ನು ನಿಮ್ಗೆ ನೀಡ್ತಾ ಇರೋದು. ಆದ್ರೆ ನಮ್ಮ ಭಾಷೆ ಮಾತ್ರ ಕೊನೆಯದಾಗಿ ಆಗ್ತೀರಾ. ಯಾಕೆ ಸ್ವಾಮಿ? ನಮ್ಮ ದುಡ್ಡು ಬೇಕು, ನಮ್ಮ ಚಿತ್ರಮಂದಿರ ಬೇಕು, ಎಲ್ಲ ಕರ್ನಾಟಕನೇ ಬೇಕು ಅನ್ನುವಾಗ ನಮ್ಮ ಕನ್ನಡ ಮಾತ್ರ ನಿಮಗೆ ಬೇಕಾಗಿಲ್ಲ. ಎಲ್ಲ ರಾಜ್ಯಗಳಲ್ಲಿ ಅವರವರ ಭಾಷೆಯಲ್ಲಿ ಡಬ್ಬಿಂಗ್ ಮಾಡಿ ನೀವು ಸಿನಿಮಾವನ್ನ ಬಿಡ್ತೀರಿ. ನಮ್ಮ ರಾಜ್ಯದಲ್ಲಿ ಮಾತ್ರ ನಿಮ್ಮ ಸ್ಟ್ರೈಟ್ ಸಿನಿಮಾವನ್ನ ಬಿಡ್ತೀರಿ. ಪ್ರತಿಭಟನೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದೆರಡು ಚಿತ್ರಮಂದಿರಗಳಲ್ಲಿ ಕನ್ನಡ ವರ್ಷನ್ ಅಲ್ಲಿ ಹಾಕ್ತೀರಿ. ಆದ್ರೂ ಕೂಡ ನಮ್ಮವರು ಮಾತನಾಡ್ತಾ ಇಲ್ಲ. ಈಗ ನೋಡಿದ್ರೆ ಎಲ್ಲದರಲ್ಲೂ ಕೂಡ ಕನ್ನಡವನ್ನ ಕೊನೆಯದಾಗಿ ಹಾಕ್ತೀರಾ, ನಮ್ಮ ಕನ್ನಡವನ್ನ ಕಡೆಗಣಿಸ್ತಾ ಇದ್ದೀರಾ. ಒಂದು ಮಾತಂತೂ ತಿಳ್ಕೊಳ್ಳಿ, ಅದೆಂಥದ್ದೇ ಸಿನಿಮಾ ಆಗಿರಲಿ, ಮೊದಲು ನಿಮ್ಮ ರಾಜ್ಯ ಆದ್ರೆ ಎರಡನೇ ಸೆಂಟರ್ ನಮ್ಮ ಕರ್ನಾಟಕ, ರಾಜಧಾನಿ ಬೆಂಗಳೂರು. ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ನಿಮ್ಮ ಸಿನಿಮಾ ಕಲೆಕ್ಷನ್ ಆಗಿಲ್ಲ ಅಂತಾದ್ರೆ ಆ ಸಿನಿಮಾ ಸೋತಂತೆ, ಆ ಸಿನಿಮಾ ಫ್ಲಾಪ್ ಅಂತೆಲ್ಲ ಲೆಕ್ಕ. ಎಲ್ಲದಕ್ಕೂ ನೀವು ನಮ್ಮ ಕರ್ನಾಟಕವನ್ನೇ, ಅದರಲ್ಲೂ ರಾಜಧಾನಿ ಬೆಂಗಳೂರನ್ನೇ ನೆಚ್ಚಿಕೊಳ್ತಿರ್ಬೇಕಾದ್ರೆ ನಮ್ಮ ಭಾಷೆ ಮಾತ್ರ ನಿಮಗೆ ಬೇಕಾಗಿಲ್ಲ. ಅದು ಯಾವಾಗ ನಿಮ್ಗಳಿಗೆ ಬುದ್ಧಿ ಬರುತ್ತೋ, ಅಥವಾ ನಮ್ಗಳಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ನಮ್ಮ ಕನ್ನಡವನ್ನ ಅದು ಯಾವ ಭಾಷಾ ಸಿನಿಮಾ ಆದ್ರೂ ಕೂಡ ಮೊದಲಿಗೆ ಬೇಕಾದ ನಿಮ್ಮ ಭಾಷೆಯನ್ನೇ ಹಾಕಿ, ಯಾಕಂದ್ರೆ ಅದು ನಿಮ್ಮ ಸಿನಿಮಾ. ಆದರೆ ಎರಡನೇ ಭಾಷೆಯಾಗಿ ಅದು ನಮ್ಮ ಕನ್ನಡ ಇರಬೇಕು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.